ರಾಜ್ಯದ ವೃತ್ತಿಪರ ನೇಕಾರರ ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ತಿಪಟೂರು ತಾಲೂಕು ಜಯ ಕರ್ನಾಟಕ ಜನಪರ ವೇದಿಕೆ ಕಾರ್ಮಿಕ ಘಟಕದ ವತಿಯಿಂದ ಪ್ರತಿಭಟನೆ ನಡೆಯಿತು. ತಿಪಟೂರಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಮೆರವಣಿಗೆ ಹೊರಟು ಉಪವಿಭಾಗಾಧಿಕಾರಿಗಳ ಕಚೇರಿ ತಹಶೀಲ್ದಾರ್ ಕೆಎಲ್ ಪರಮೇಶ್ವರಯ್ಯರವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ತಾಲೂಕು ಕಾರ್ಯದರ್ಶಿ ರವಿ ಹಿಂಡಿಸ್ಕೆರೆ, ಕಾರ್ಮಿಕ ಘಟಕದ ಉಪಾಧ್ಯಕ್ಷರಾದ ಉಮಾಶಂಕರ್ ಮತ್ತು ಹಿಂದುಳಿದ ವರ್ಗಗಳ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಲೋಕೇಶ್ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದರು. ಅಧ್ಯಕ್ಷ ಬಿಟಿ ಕುಮಾರ್, ಜಿಲ್ಲಾ ಯುವ ಘಟಕದ ಉಪಾಧ್ಯಕ್ಷ ಬಿಬಿ ಬಸವರಾಜ್, ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ವಿರೂಪಾಕ್ಷಯ್ಯ, ಗ್ರಾಮ ಪಂಚಾಯತ್ ಸದಸ್ಯ ಜಗನ್ನಾಥ್, ತಾಲೂಕು ಉಪಾಧ್ಯಕ್ಷ ಸಿದ್ದೇಶ್, ನಗರ ಕಾರ್ಯದರ್ಶಿ ಲೋಕೇಶ್, ಮುಖಂಡರಾದ ದಸರಿ ಗಟ್ಟಬಾಬು, ಲೋಕೇಶ್, ಧನ್ಪಾಲ್ ತಿಮ್ಮರಾಜು, ವಿದ್ಯಾರ್ಥಿ ಘಟಕದ ರಾಕಿ, ರಾಹುಲ್, ಕಾರ್ಮಿಕ ಘಟಕದ ಗುರುಮೂರ್ತಿ, ರಾಮಚಂದ್ರ, ಸತೀಶ್ ಚಂದ್ರ, ನಾಗೇಶ್, ರಘು, ಸತೀಶ್ ಬಾಬು, ದರ್ಶನ್, ಮಧು ಮತ್ತು ರಾಜಣ್ಣ ಸೇರಿದಂತೆ ಕಾರ್ಮಿಕ, ವಿದ್ಯಾರ್ಥಿ ಘಟಕ ಮತ್ತು ನೇಕಾರರ ಹೋರಾಟ ಹಾಗೂ ಒಕ್ಕೂಟದ ಪದಾಧಿಕಾರಿಗಳು ಹಾಜರಿದ್ದರು. ಕಿತ್ತೂರು ತಾಲೂಕು ತುಮಕೂರು ಜಿಲ್ಲೆ ನೇಕಾರರ ಒಕ್ಕೂಟ ಕೋಟಂಗಡಿ, ನೇಕಾರರ ಹೋರಾಟ ಸಮಿತಿ ಕಿತ್ತೂರು ತಾಲೂಕು ಎಲ್ಲ ನಮ್ಮ ನೇಕಾರರು ಬಂದು ಹಿಂಡಿಸ್ಕೆರೆ, ಹಳೆಪಾಳ್ಯ, ಅಣ್ಣಾಪುರ, ಕೋಟಂಗಡಿ ಎಲ್ಲ ಸಂಬಂಧಪಟ್ಟ ನಮ್ಮ ಎಲ್ಲ ಬಂದಿದ್ದಾರೆ. ಅವ್ರ ಪರವಾಗಿ ನಮ್ಮ ಉಪವಿಭಾಗಾಧಿಕಾರಿಗಳ ಕಚೇರಿಗಳ ಮುಖಾಂತರ ಅವರ ಅನುಪಸ್ಥಿತಿಯಲ್ಲಿ ನಮ್ಮ ತಹಸೀಲ್ದಾರ್ ಕೆ ಪರಮೇಶ್ವರ ಇದ್ದಾರೆ. ಅವರ ಮುಖಾಂತರ ಗೌರವಂತ ರಾಜ್ಯಪಾಲರಿಗೆ ಈ ಮನೆ ಬಗ್ಗೆ ರಾಜ್ಯದ ವೃತ್ತಿಪರ ನೇಕಾರರು ಈಡೇರಿಸುವಂತೆ ಒತ್ತಾಯಿಸಿ ನಾವು ಇದುವರೆಗೆ ಮಾತಾಡಿದಂಥ ಎಲ್ಲ ಅಂಕಿ ನಮ್ಮ ಮನೆ ಪತ್ರದಲ್ಲಿದೆ. ದಯಮಾಡಿ ಅವುಗಳು ಸ್ವೀಕಾರ ಮಾಡಿ ಇವತ್ತೇ ಸಂಬಂಧಪಟ್ಟ ಇಲಾಖೆಗೆ ಕಳಿಸ್ಕೊಟ್ಟು ನಮ್ಮ ನೇಕಾರರ ಬೇಡಿಕೆಗಳನ್ನು ಈಡೇರಿಸಬೇಕು. ಮತ್ತು ಇದೇನಾರ ನಾವು ಸ್ವಲ್ಪ ದಿವಸ ಏನಾರ ಲೇಟ್ ಆದರೆ ನಮ್ಮ ಮುಂದಿನ ದಿನ ಒಂದು ಅಚ್ಚುಮಟ್ಟದ ಹೋರಾಟ ಮಾಡಬೇಕು ಅಂತ ತಮ್ಮಗಳ ಮುಖಾಂತರ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.